ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಪಡೆದನು. ಅತ್ಯಂತ ಸಂತೋಷದ ವಿಷಯ. ಈಗಲೇ ಗೊತ್ತಾಯಿತು ದೇವಸ್ಥಾನವನ್ನು ಈ 2 ತಿಂಗಳ ಹಿಂದೆ ಸಂಪೂರ್ಣವಾಗಿ ಎಲ್ಲರಿಗೂ ಓಪನ್ ಆಗಿದೆ ಅಂತ. ಅತ್ಯಂತ ಸಂತೋಷದ ವಿಷಯ. ಎಲ್ಲರಿಗೂ ಮಹಾಲಕ್ಷ್ಮಿ ಆಯುಷ್ಯ, ಆರೋಗ್ಯ, ಅಭಿವೃದ್ಧಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ. ಎಲ್ಲ ದೇವಾಲಯಕ್ಕೂ ಭೇಟಿ ನೀಡಿ ಮಹಾಲಕ್ಷ್ಮಿ ಮತ್ತು ಬೇರೆ ಬೇರೆ ದೇವರ ಶಕ್ತಿಯನ್ನು ನಮಗೆ ಏನು ನಮ್ಮ ನಾಡಿನ ಜನತೆಗೆ ಮತ್ತು ನಮಗೂ ಕೂಡ ಒಂದು ಆರೋಗ್ಯವಾಗಿ ಅಭಿವೃದ್ಧಿಯನ್ನು ದಯಪಾಲಿಸಲಿ, ಎಲ್ಲ ಕೆಲಸಗಳನ್ನು ಶ್ರೇಯಸ್ಸನ್ನು ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಅದು ಅತ್ಯಂತ ಸಂತೋಷದ ವಿಷಯ. ಈ ದೇವಸ್ಥಾನವೂ ಅದ್ಭುತವಾಗಿದೆ. ಎಷ್ಟೋ ಇಲ್ಲಿ ಲೋಕಲ್ ಆಗಿರೋ ಕಲಾವಿದರು ಮತ್ತು ಶಿಲ್ಪಗಳನ್ನು ಉಪಯೋಗಿಸಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಅದು ನಿಜವಾಗ್ಲೂ ಭಾಳ ಶ್ಲಾಘನೀಯತೆ. ಇಲ್ಲಿ ದೇವಸ್ಥಾನ ಕಟ್ಟಿದ್ದಕ್ಕೆ ಮತ್ತು ಎಲ್ಲರಿಗೂ ಇಲ್ಲಿ ಸಮಿತಿಗೆಲ್ಲರಿಗೂ